ಈಗ ಪಿ ಯು ಸಿಯಲ್ಲಿರುವಾಗಲೇ ಅವಳು ಬೇಸಿಕ್ ಮ್ಯಾಥ್ಸ್ ಸ್ಟೆಟಿಸ್ಟಿಕ್ಸ್ ಎಲ್ಲ ತೆಗೆದುಕೊಂಡು ಅದರಲ್ಲಿ ಎಲ್ಲದರಲ್ಲೂ 100ಕ್ಕೆ 100 ಮಾರ್ಕ್ ತೆಗೆದಳು. ನಾದೀಗ ಜೂನ್ 4ಕ್ಕೆ CPT ಎಕ್ಸಾಮ್ ಆಗ್ತದೆ. CPT ಎಕ್ಸಾಮ್ನಲ್ಲಿ 100% ಅವಳು ಕ್ಲಿಯರ್ ಆಗ್ತಾಳೆ. ಆಮೇಲೆ ನಮ್ಮ ಪದವಿಗೆ ಬರ್ತಾಳೆ. ಪದವಿಗೆ ಬಂದು CA ವಿತ್ BCom ಕೋರ್ಸನ್ನು ಮಾಡ್ತಾಳೆ ಅವಳು. ಅದರಲ್ಲಿ ಖಂಡಿತ ಅವಳು ಫಸ್ಟ್ ಇಯರ್ನಲ್ಲಿ IPCC ಎಕ್ಸಾಮ್ ಮುಗಿಸ್ಬೋದು. ಅವಳು ಮುಗಿಸಿದರೆ ಮತ್ತು ಸೆಕೆಂಡ್ ಇಯರ್ ಥರ್ಡ್ ಇಯರ್ನಲ್ಲಿ ಆರ್ಟಿಕಲ್ಶಿಪ್ ಮಾಡಿಬಿಟ್ರೆ ಫೈನಲ್ ಎಕ್ಸಾಮಿಗೆ BComಗೆ ಕೂತ್ಕೊಳ್ಳುವಾಗ ಈಚೆಯಿಂದ ಇದು CA ಪಾಸ್ ಆಗ್ತದೆ. ಆದರೆ BComನೊಟ್ಟಿಗೆ CA ಆಗೋದು ಅಂತ ಹೇಳಿದ್ರೆ ಭಾಳ ದೊಡ್ಡ ಸಂತೋಷ. ಅದು ಇಂಥ ಸಂದರ್ಭದಲ್ಲಿ ಮನೆಯಲ್ಲಿ ಬೇಡ, ಅವಳು ದುಃಖಿಸೋದು ಬೇಡ ಅಂತೇಳಿ ಅವಳನ್ನು ಕೊನೆಯ ಗಳಿಗೆಯಲ್ಲಿ ಅವಳು ನಮ್ಮ ಮನೆಯಲ್ಲಿ ಅವಳನ್ನು ಕೊಟ್ಟು ಈಗಲೂ ಈಗ ನಮ್ಮ ಸ್ಟಾಫಿನ ಒಂದು ಸಂಪರ್ಕದಲ್ಲಿ ಅವಳು ಇದ್ದಾಳೆ ಈಗಲೂ ಕೂಡ ಆ ಆಘಾತದಲ್ಲಿ. ಹಾಗೆ ಅದನ್ನೆಲ್ಲ ನಾವು ಯಥಾಪ್ರಕಾರ ಅದನ್ನೆಲ್ಲ ಹೇಳುವಂಥದ್ದಲ್ಲ, ಅದು ನಾವು ಅವಳ ಒಂದು ಪಾಲಕರ ಸ್ಥಾನಮಾನದಲ್ಲಿ ನಿಂತುಕೊಂಡು ಇದನ್ನು ಮಾಡಬೇಕು. ನಾನು ಖಂಡಿತ ಹೇಳ್ತೇನೆ, ಆ ಹುಡುಗಿಗೆ ನಾನೊಬ್ಬ ಪಾಲಕನ ಸ್ಥಾನದಲ್ಲಿ ಇದ್ದುಕೊಂಡು, ತಂದೆ ಸ್ಥಾನದಲ್ಲಿ ಇದ್ದುಕೊಂಡು ನಾನು ಅವಳನ್ನು ಹಂತ ಹಂತವಾಗಿ ಮೇಲ್ದರ್ಜೆಗೆ ಕೊಂಡೋಗಬೇಕೆಂಬ ಆಸೆ ನನಗೆ ಇದೆ. ಫಸ್ಟ್ ರ್ಯಾಂಕ್ ಬಂದಂಥ ಹುಡುಗಿಗೆ ನಾನು ಮಾಮೂಲಿನಂತೆ ಅವಳ ಇನ್ನು ಮುಂದಿನ ಇಡೀ ಭವಿಷ್ಯದ ವಿದ್ಯಾಭ್ಯಾಸಕ್ಕೆ ನಾನು 100ಕ್ಕೆ 100 ಅವಳ ಹಿಂದೆ ಪಾಲಕನಾಗಿ ಇದ್ದೇನೆ. ಅವಳು CA ಪ್ರೋಗ್ರಾಮ್ ಮಾಡೋಳು, BCom ವಿತ್ CA. ಅವಳಿಗೆ ಸಂಪೂರ್ಣ ಇಲ್ಲಿ 0 ಫೀಸ್ನಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅವಳು ವಿದ್ಯಾರ್ಜನೆ ಮಾಡಿಕೊಂಡು ಇನ್ನೂ ಇರಲಿಕ್ಕೆ ಅವಕಾಶ ಕೊಡ್ತೇನೆ. ಹಾಸ್ಟೆಲಲ್ಲೂ ನಿಲ್ಲಲಿಕ್ಕೆ, ಅಲ್ಲೂ ಫುಡ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲವನ್ನೂ 100ಕ್ಕೆ 100 ಅವಳಿಗೆ ಕೊಡುವಂಥ ವ್ಯವಸ್ಥೆ ನಾನು ಮಾಡ್ತಾಯಿದ್ದೇನೆ. ಇದರೊಟ್ಟಿಗೆ ಅವಳಿಗೊಂದು ಹೆಚ್ಚುವರಿಯಾಗಿ ಒಂದು 3 ಲಕ್ಷ ರೂಪಾಯಿ ನಾನು ಪ್ರಥಮ ರ್ಯಾಂಕ್ ಬಂದಕ್ಕೆ ಅವಳಿಗೆ ಒಂದು ನಗದು ರೂಪದಲ್ಲೂ ಕೊಡುವವನಿದ್ದೇನೆ. 6 ವಿಷಯದಲ್ಲಿ 100ಕ್ಕೆ 100 ಮಾರ್ಕ್ ಬಂದವಳು ಒಬ್ಬಳಾದರೆ, 5 ವಿಷಯದಲ್ಲಿ 100ಕ್ಕೆ 100 ಮಾರ್ಕ್ ಬಂದವರು 4, ಮತ್ತು 4 ವಿಷಯದಲ್ಲಿ 100ಕ್ಕೆ 100 ಅಂಕ ಬಂದವರು 20 ಜನ, ಮತ್ತು 3 ವಿಷಯದಲ್ಲಿ 100ಕ್ಕೆ 100 ಬಂದವರು 66 ಜನ, 2 ವಿಷಯದಲ್ಲಿ 100ಕ್ಕೆ 100 ಅಂಕ ಬಂದದ್ದು 147 ಜನ, ಮತ್ತು 1 ವಿಷಯದಲ್ಲಿ 481 ಜನರಿಗೆ 100ಕ್ಕೆ 100 ಅಂಕ ಬಂದದ್ದು. ಇದು ಕೂಡ ಬಹಳ ದೊಡ್ಡ ಸಾಧನೆ. ಈ 10 ರ್ಯಾಂಕಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಯ 95 ಮಕ್ಕಳು ಈ ವರ್ಷ ಇರುವುದು ನನಗೆ ಸಂತೋಷ ಕೊಟ್ಟಿದೆ. 76 ಮಕ್ಕಳು ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮ ಪದವಿ ಪೂರ್ವ ಕಾಲೇಜಿನಲ್ಲಿ ದತ್ತು ಸ್ವೀಕಾರ ಮಾಡಿಕೊಂಡು ಕ್ರೀಡಾ ಕ್ಷೇತ್ರದಲ್ಲಿ ಇದ್ದಾರೆ. ಅವರಲ್ಲಿ ಒಂದು 50ರಷ್ಟು ಮಕ್ಕಳು ರಾಷ್ಟ್ರೀಯ ಮಟ್ಟಕ್ಕೆ ಹೋದವರು, ರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಪದಕ ತೆಗೆದವರು. ಈಗ ಅಂಥ ಮಕ್ಕಳಲ್ಲಿ ಎಲ್ಲರೂ ಕ್ರೀಡಾ ಕ್ಷೇತ್ರದಲ್ಲಿದ್ದವರಾದರೂ ಕೂಡ 100ಕ್ಕೆ 100 ಫಲಿತಾಂಶದ ಒಟ್ಟಿಗೆ 9 ಮಕ್ಕಳು ಇವತ್ತು ಕ್ರೀಡಾ ಕ್ಷೇತ್ರದ 9 ಮಕ್ಕಳು ಇವತ್ತು 95% ಮೇಲೆ ಮಾರ್ಕ್ ತೆಗೆದು, ಈಚೆಯಿಂದ ಕ್ರೀಡೆಯನ್ನು ಮಾಡಿಕೊಂಡು ಆಚೆಯಿಂದ 95% ಮೇಲೆ ಮಾರ್ಕ್ ತೆಗೆದದ್ದು ಇದು ನನಗೆ ಅತ್ಯುತ್ತಮವಾದಂಥ ಸಾಧನೆ. ಇವರು ರವೀಂದ್ರ ಶೆಟ್ಟರು ಅಂತೇಳಿ ಬಜಗೋಳಿ ಅವರ ಮನೆಯ 3 ಮಕ್ಕಳು ಕೂಡ, ಅದು ಅವರ 3 ಮಕ್ಕಳು ಕೂಡ ನಮ್ಮಲ್ಲಿಯೇ ಶಿಕ್ಷಣ ಪಡೆದವರು, ಅದು ಹೈಸ್ಕೂಲು ಮತ್ತು PUC. 3 ಮಕ್ಕಳು ಕೂಡ ರಾಜ್ಯದಲ್ಲಿ ರ್ಯಾಂಕನ್ನು ಪಡೆದರು. 100ಕ್ಕೆ 100 ಮಾರ್ಕ್ ಬಂದಂಥ ಪೇಪರ್ ಎಷ್ಟು ಕೇಳಿದರೆ 950ರಷ್ಟು ಪೇಪರ್ ಇವತ್ತು ನಮ್ಮ ಪದವಿ ಪೂರ್ವ ಶಿಕ್ಷಣದಲ್ಲಿ ಈ ಎಕ್ಸಾಮ್ನಲ್ಲಿ 100ಕ್ಕೆ 100 ಮಾರ್ಕ್ ಪಡೆಯಿತು. 950 ಪೇಪರ್. ಹೌದು, ಇದು ಕೂಡ ಒಂದು ದಾಖಲೆ ನಮಗೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಯಾವುದಕ್ಕೆ ಕಮ್ಮಿ ಹೇಳಿ? ಶಿಕ್ಷಣಕ್ಕೆ ಕಮ್ಮಿಯಾ? ಕ್ರೀಡಾ ಕ್ಷೇತ್ರಕ್ಕೆ ಕಮ್ಮಿಯಾ? ಇನ್ನು ಸಾಂಸ್ಕೃತಿಕ ನಗರಿಗೆ ಕಮ್ಮಿಯಾ? ಯಾವುದಕ್ಕೂ ಕಡಿಮೆ ಇಲ್ಲ. ಇವತ್ತು ಮುಖ್ಯವಾಗಿ PUC ರಿಸಲ್ಟು ಇಲ್ಲಿ 600ಕ್ಕೆ 600 ಅಂಕ ಅದು ಸಾಮಾನ್ಯ, ಪ್ರತಿ ವರ್ಷ ಕೂಡ ಒಳ್ಳೆಯ ರಿಸಲ್ಟ್ ಬಂದೇ ಬರುತ್ತೆ. ಆದರೆ ಈ ವರ್ಷದ 600ಕ್ಕೆ 600 ಅಂಕ ಪಡೆದಂಥ ವಿದ್ಯಾರ್ಥಿನಿ ತುಂಬ ವಿಶೇಷತೆ ಇರುವಂಥದ್ದು. ದಿಶಾ ಅನ್ನುವಂಥ ವಿದ್ಯಾರ್ಥಿನಿ ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 600 ಅಂಕ ಪಡೆದಿರುವಂಥದ್ದು. ಇದರ ಬಗ್ಗೆ ನಾನು ಹೇಳೋದಿಲ್ಲ, ಚೇರ್ಮನ್ ಸರ್ ಇದ್ದಾರೆ, ಮೋಹನ್ ಆಳ್ವಾಸ್ ಸರ್ ಇದ್ದಾರೆ, ತುಂಬ ಖುಷಿ ಇದೆ, ಅವರ ಮುಖದಲ್ಲಿ ಹೆಮ್ಮೆ ಕಾಣಿಸ್ತಾ ಇದೆ. ಮೊದಲೇ ಹೊಳಪಿನ ಮುಖ ಈಗ ಮತ್ತಷ್ಟು ಶೈನ್ ಆಗ್ತಾ ಇದೆ. ಸರ್, ದಿಶಾ ಅನ್ನುವಂಥ ಹುಡುಗಿ ಇವತ್ತು ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 600 ಅಂಕ ಪಡೆದಿರುವಂಥದ್ದು. ನಾನು ಆಗಲೇ ಹೇಳಿದೆ, ಇಲ್ಲಿ ರಿಸಲ್ಟ್ ಅನ್ನೋದು ಒಂದು ಕಾಮನ್, ಯಾವಾಗಲೂ ಕೂಡ ಫಸ್ಟ್ ರ್ಯಾಂಕೇ ಬರುವಂಥದ್ದು. ಆದರೆ ದಿಶಾ ಅವರ ಕಥೆನೇ ತುಂಬ ಒಂಥರ ನಮಗೆ ಮನಸ್ಸಿಗೆ ನೋವು ಬರುವಂಥ ವಿಚಾರ. ಆಕೆಯ ತಾಯಿ ತೀರ್ಕೊಳ್ಳೋ ಸಂದರ್ಭ ಎಕ್ಸಾಮ್ ಬರೆದಿರುವಂಥದ್ದು. ಸೊ ಆ ವಿಷಯ ಏನು ಅಂತ ನೀವೇ ಸ್ವಲ್ಪ ಹೇಳಿದರೆ. ನನಗೆ ದಿಶಾ ಮಾಡಿದ ಸಾಧನೆ ಭಾಳ ಅತ್ಯುತ್ತಮವಂಥ ಸಾಧನೆ. 600ಕ್ಕೆ 600 ಮಾರ್ಕ್ ಬಂದು ಇವತ್ತು ರಾಜ್ಯದಲ್ಲಿ ದಾಖಲೆ ಮಾಡಿದ್ದು ಒಂದು ವಿಶೇಷವೇ. ಅದರ ಜೊತೆಯಲ್ಲಿ ಆ ಹುಡುಗಿಯ ಇಡೀ ಎಕ್ಸಾಮ್ ಆಗ್ತಾ ಇರುವಾಗ ಅವಳಿಗೆ ಬಹಳಷ್ಟು ಬೇರೆ ಬೇರೆ ಅವಳ ಕುಟುಂಬದ ಸಮಸ್ಯೆಗಳು ಅವಳಿಗೆ ಇತ್ತು. ಆದರೆ ಅದನ್ನು ಯಾವುದನ್ನು ಪರಿಗಣಿಸದೆ ಭಾಳ ಸ್ಥಿತಪ್ರಜ್ಞೆಯಾಗಿ ಅವಳು ನಮ್ಮೊಟ್ಟಿಗೆ ಇದ್ದದ್ದನ್ನು ನಾನು ಗಮನಿಸಿದ್ದೇನೆ. 3 ಎಕ್ಸಾಮ್ ಆದಮೇಲೆ ಅವಳ ತಾಯಿ ದೇವರ ಪಾದವನ್ನು ಸೇರಿದ್ರು ಅವರು. ಅದು ಇದು ದೊಡ್ಡ ಅವರಿಗೆ ಒಂದು ಘಾತಕ ಅವಳಿಗೆ ಆದದ್ದು. ಆದರೆ ಅದು ಏನಾಯಿತು ಅಂತೇಳಿದರೆ, ಆ ಸಮಯದಲ್ಲಿ ಅವಳು ಏನು ಧೃತಿ ಕೆಡದೆ ಇವತ್ತು ಸಂಪೂರ್ಣ ನಮ್ಮ
ನಮ್ಮ ಸುಪರ್ದಿಕೆಯಲ್ಲಿ ಇದ್ದುಕೊಂಡು ನಮ್ಮ ಲೆಕ್ಚರ್ಸ್ಗಳು ಅವಳನ್ನೆಲ್ಲ ಕೌನ್ಸಿಲಿಂಗ್ ಮಾಡ್ತಾ ನೆಕ್ಸ್ಟ್ ಇದ್ದ ಎಕ್ಸಾಮ್ಗಳಿಗೆ ಅದು ಇಂಗ್ಲೀಷ್ನಂಥ ಪ್ರಾಮುಖ್ಯವಾದ ಎಕ್ಸಾಮ್ಗೆ ಕೂಡ ಕೂತ್ಕೊಂಡು ಅದೇ 100ಕ್ಕೆ 100 ಮಾರ್ಕನ್ನು ತೆಗೆದು ಇವತ್ತು 6 ಸಬ್ಜೆಕ್ಟ್ನಲ್ಲಿ 6ರಲ್ಲೂ 100ಕ್ಕೆ 100 ಮಾರ್ಕ್ ತೆಗೆದು ಇವತ್ತು ರಾಜ್ಯದಲ್ಲಿ ಪ್ರಥಮವಾಗಿ ಮೂಡಿಬಂದದ್ದು ಅವಳ ಒಂದು ಕ್ರೀಡಾ ಮನೋಭಾವ, ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಒಂದು ಎರಡನೇದ್ದು ಅವಳು ಆಯಿತು. ಇದು ಎರಡನೇದ್ದು ಏನು ಕೇಳಿದರೆ, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಈ ದಾಖಲೆ ಹಿಂದೆಯೂ ಒಮ್ಮೆ ಅನನ್ಯ ಎಂಬ ಹುಡುಗಿ ಪ್ರಪ್ರಥಮವಾಗಿ ಪದವಿ ಪೂರ್ವ ಕಾಲೇಜಿನಲ್ಲಿ 600ಕ್ಕೆ 600 ಮಾರ್ಕ್ ಬಂದದ್ದು. ಇದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿತ್ತು ಆಗ. ಇದು ಎರಡನೇ ಬಾರಿ ನಮ್ಮಲ್ಲಿ ಪುನರಾವರ್ತನೆ ಆಗ್ತದೆ. ಹಾಗೆ ಇವತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ 600ರಲ್ಲಿ 600 ಮಾರ್ಕ್ ಪಡೆದಂಥ ದಾಖಲೆಯನ್ನು ತೆಗೆದು ಅವಲೋಕಿಸಿದರೆ ನಮ್ಮ ವಿದ್ಯಾಸಂಸ್ಥೆ ಇದು ಭಾಳ ದೊಡ್ಡ ದಾಖಲೆ ಆಗಿದೆ. ಒಂದು ಮತ್ತು ಇನ್ನೂ ಮುಂದೆ ಹೇಳೋದಾದರೆ, ಈಗ ಒಂದು 10 ರ್ಯಾಂಕ್ ಅಂತ ತೆಗೆಯುವ ಪದವಿ ಪೂರ್ವ ಕಾಲೇಜಿನಲ್ಲಿ. ಈ 10 ರ್ಯಾಂಕಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಯ 95 ಮಕ್ಕಳು ಈ ವರ್ಷ ಇರುವುದು ನನಗೆ ಸಂತೋಷ ಕೊಟ್ಟಿದೆ. ಹೋದ ವರ್ಷ 51 ಮಕ್ಕಳಿದ್ದರು, ಈ ಸಲ 95 ಮಕ್ಕಳು ಆ 10 ರ್ಯಾಂಕಿನ ಒಳಗೆ ಬಂದದ್ದು ನನಗೆ ಸಂತೋಷವನ್ನು ಕೊಟ್ಟಿದೆ. ಇನ್ನು ಮುಂದೆ ಹೋಗಿ ಹೇಳೋದಾದರೆ, ಈಗ ಕ್ರೀಡಾ ಕ್ಷೇತ್ರವನ್ನು ತೆಗೆದರೆ 76 ಮಕ್ಕಳು ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮ ಪದವಿ ಪೂರ್ವ ಕಾಲೇಜಿನಲ್ಲಿ ದತ್ತು ಸ್ವೀಕಾರ ಮಾಡಿಕೊಂಡು ಕ್ರೀಡಾ ಕ್ಷೇತ್ರದಲ್ಲಿ ಇದ್ದಾರೆ. ಅವರಲ್ಲಿ ಒಂದು 50ರಷ್ಟು ಮಕ್ಕಳು ರಾಷ್ಟ್ರೀಯ ಮಟ್ಟಕ್ಕೆ ಹೋದವರು, ರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಪದಕ ತೆಗೆದವರು. ಈಗ ಅಂಥ ಮಕ್ಕಳಲ್ಲಿ ಎಲ್ಲರೂ ಕ್ರೀಡಾ ಕ್ಷೇತ್ರದಲ್ಲಿ ಇದ್ದವರಾದರೂ ಕೂಡ 100ಕ್ಕೆ 100 ಫಲಿತಾಂಶದ ಒಟ್ಟಿಗೆ 9 ಮಕ್ಕಳು ಇವತ್ತು ಕ್ರೀಡಾ ಕ್ಷೇತ್ರದ 9 ಮಕ್ಕಳು ಇವತ್ತು 95% ಮೇಲೆ ಮಾರ್ಕ್ ತೆಗೆದರು. ಅದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಈಚೆಯಿಂದ ಕ್ರೀಡೆಯನ್ನು ಮಾಡಿಕೊಂಡು ಆಚೆಯಿಂದ 95% ಮೇಲೆ ಮಾರ್ಕ್ ತೆಗೆದದ್ದು ಇದು ನನಗೆ ಅತ್ಯುತ್ತಮವಾದಂಥ ಸಾಧನೆ. ಅದರ ಜೊತೆಯಲ್ಲಿ ಒಬ್ಬರು ರವೀಂದ್ರ ಶೆಟ್ಟರು ಅಂತೇಳಿ ಬಜಗೋಳಿಯವರು, ಅವರ ಮನೆಯ 3 ಮಕ್ಕಳು ಕೂಡ ಅವರ 3 ಮಕ್ಕಳು ಕೂಡ ನಮ್ಮಲ್ಲಿಯೇ ಶಿಕ್ಷಣ ಪಡೆದವರು. ಅದು ಹೈಸ್ಕೂಲು ಮತ್ತು PUC 3 ಮಕ್ಕಳು ಕೂಡ ರಾಜ್ಯದಲ್ಲಿ ರ್ಯಾಂಕನ್ನು ಪಡೆದರು. ಅದು ನನಗೆ ಇನ್ನೊಂದು ಭಾಳ ದೊಡ್ಡ ಸಂತೋಷ. ಹೀಗೆ ಇದನ್ನೆಲ್ಲ ಹೇಳ್ತಾ ಹೋದರೆ ನಾನು ದೊಡ್ಡ ಪಟ್ಟಿಯನ್ನು, ನಮ್ಮ ಸಾಧನೆಯ ಮಕ್ಕಳ ಪಟ್ಟಿಯನ್ನು ನಾನು ಹೇಳ್ತಾ ಹೋಗ್ಬೋದು. ನಿಜ. ಇನ್ನೊಂದು ನಾನು ಆಗಲೇ ಹೇಳಿದಾಗೆ ಆಮೇಲೆ 100ಕ್ಕೆ 100 ಮಾರ್ಕ್ ಬಂದಂಥ ಪೇಪರ್ ಎಷ್ಟು ಕೇಳಿದರೆ 950ರಷ್ಟು ಪೇಪರ್ ಇವತ್ತು ನಮ್ಮ ಪದವಿ ಪೂರ್ವ ಶಿಕ್ಷಣದಲ್ಲಿ ಈ ಎಕ್ಸಾಮ್ನಲ್ಲಿ 100ಕ್ಕೆ 100 ಮಾರ್ಕ್ ಪಡೆಯಿತು. 950 ಪೇಪರ್. ಹೌದು, ಇದು ಕೂಡ ಒಂದು ದಾಖಲೆ ನಮ್ಮದು. ಇದು ಕೂಡ ದಾಖಲೆ. ಅದು ಕೂಡ ಇಂಗ್ಲೀಷ್ನಲ್ಲಿ 100ಕ್ಕೆ 100 ಮಾರ್ಕ್ ತೆಗೆದು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. 100ಕ್ಕೆ 100 ಮಾರ್ಕ್ 3 ಜನರಿಗೆ ಬಂತು, ನಮ್ಮಲ್ಲಿ 3 ಜನರಿಗೆ ಬಂತು. ಇದು ದೊಡ್ಡ ಸಾಧನೆ. ನಿಜಕ್ಕೂ ನಮಗೆ ಕೇಳಬೇಕಾದ್ರೆ ಖುಷಿ ಆಗುತ್ತೆ. ಜೊತೆಗೆ ನಾನು ಕೂಡ ಇಲ್ಲಿ ಸ್ಟೂಡೆಂಟ್ ಆಗಿ ನನಗೆ ಕೂಡ ತುಂಬ ಹೆಮ್ಮೆ ಫೀಲ್ ಆಗ್ತಾ ಇದೆ. ಇನ್ನೊಂದು ದಿಶಾ ಬಗ್ಗೆ ನೀವು ಹೇಳಿದ್ರಿ, ಆಕೆ ಕೇವಲ ಶಿಕ್ಷಣದಲ್ಲಿ ಮಾತ್ರ ಇರುವಂಥದ್ದು, ಬೇರೆ ಕೂಡ ಏನಾದರೂ ಕರಿಕ್ಯುಲರ್ ಆ್ಯಕ್ಟಿವಿಟಿ ಮಾಡ್ತಾಳೆ? ಇಲ್ಲ, ಅವಳದ್ದು ಏನು ಕೇಳಿದರೆ ಭಾಳ ಸೌಮ್ಯ ಹುಡುಗಿ ಅವಳು, ಹೆಚ್ಚು ಮಾತಾಡೋದಿಲ್ಲ ಅವಳು. ಮತ್ತು ಅವಳು ಕಲಿಕೆಗೆ ಹೆಚ್ಚು ಒತ್ತು ಕೊಡ್ತಾಳೆ. ಈಗ ಅವಳು CA ಪ್ರೋಗ್ರಾಮ್ನಲ್ಲಿದ್ದಾಳೆ. ಈ CAಯಲ್ಲಿ 4 ಹಂತ ಉಂಟು. ಒಂದು ಫೌಂಡೇಶನ್ CPT, ಇನ್ನೊಂದು ಇಂಟರ್ಮೀಡಿಯೇಟ್ IPCC, ಮತ್ತು 2 ವರ್ಷದ ಆರ್ಟಿಕಲ್ಶಿಪ್ಪು ಮತ್ತು ಫೈನಲ್ ಎಕ್ಸಾಮ್. ಈಗ PUCಯಲ್ಲಿರುವಾಗಲೇ ಅವಳು ಬೇಸಿಕ್ ಮ್ಯಾಥ್ಸ್, ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ತೆಗೆದುಕೊಂಡು ಅದರಲ್ಲಿ ಎಲ್ಲದರಲ್ಲೂ 100ಕ್ಕೆ 100 ಮಾರ್ಕ್ ತೆಗೆದಳು. ನಾದೀಗ ಜೂನ್ 4ಕ್ಕೆ CPT ಎಕ್ಸಾಮ್ ಆಗ್ತದೆ. CPT ಎಕ್ಸಾಮ್ನಲ್ಲಿ 100% ಅವಳು ಕ್ಲಿಯರ್ ಆಗ್ತಾಳೆ. ಆಮೇಲೆ ನಮ್ಮ ಪದವಿಗೆ ಬರ್ತಾಳೆ. ಪದವಿಗೆ ಬಂದು CA ವಿತ್ BCom ಕೋರ್ಸನ್ನು ಮಾಡ್ತಾಳೆ ಅವಳು. ಅದರಲ್ಲಿ ಖಂಡಿತ ಅವಳು ಫಸ್ಟ್ ಇಯರ್ನಲ್ಲಿಯೇ IPCC ಎಕ್ಸಾಮ್ ಮುಗಿಸ್ಬೋದು. ಅವಳು ಮುಗಿಸಿದರೆ ಮತ್ತು ಸೆಕೆಂಡ್ ಇಯರ್ ಥರ್ಡ್ ಇಯರ್ನಲ್ಲಿ ಆರ್ಟಿಕಲ್ಶಿಪ್ ಮಾಡಿಬಿಟ್ರೆ ಫೈನಲ್ ಎಕ್ಸಾಮಿಗೆ BComಗೆ ಕೂತ್ಕೊಳ್ಳುವಾಗ ಈಚೆಯಿಂದ ಇದು CA ಪಾಸ್ ಆಗ್ತದೆ. ಆದರೆ BComನೊಟ್ಟಿಗೆ CA ಆಗೋದಂತ ಹೇಳಿದ್ರೆ ಭಾಳ ದೊಡ್ಡ ಸಂತೋಷ ಅದು. ಯಾಕೆಂದರೆ ನಮ್ಮಲ್ಲಿ CA ಬೇರೆ BCom ಬೇರೆ ಇಲ್ಲ, ಅದು 2 ಒಟ್ಟಿಗೆ ಇದ್ದುಕೊಂಡು ನಮ್ಮಲ್ಲಿ ಆಗುವಂಥ ಒಂದು ವಿದ್ಯಾಭ್ಯಾಸ. ಆದ್ದರಿಂದ ಅವಳ ಮುಂದಿನ ಫ್ಯೂಚರ್ ಕ್ಲಿಯರ್ ಆಗಿ ಉಂಟು. ಅವಳು ಖಂಡಿತ ಮುಂದೆ ಒಂದು ದಿನದಲ್ಲಿ CA ಮಾಡಿ ಒಳ್ಳೆ ರ್ಯಾಂಕ್ ಪಡೆದು ಅವಳೊಂದು ದಾಖಲೆ ಮಾಡ್ತಾಳೆ. ಹೌದು. ಸೊ ಇನ್ನೊಂದು ಅವಳದ್ದು ಎಕ್ಸಾಂಪಲ್ ಕೊಡೋದಾದರೆ, ಒಬ್ಬ ಹೆಣ್ಣು ಮಕ್ಕಳಿಗೆ ತಾಯಿ ಅಂತ ಹೇಳಿದ್ರೆ ಅದು ಅದಕ್ಕಿಂತ ದೊಡ್ಡದು ಯಾವುದಿರೋದಿಲ್ಲ. ಆದರೂ ಕೂಡ ಆ ಸಂದರ್ಭದಲ್ಲಿ ಒಂದು ಕಡೆ ಎಕ್ಸಾಮ್, ಇನ್ನೊಂದು ಕಡೆ ತಾಯಿ ಅನಾರೋಗ್ಯ. ಆದರೂ ಕೂಡ ಕೇವಲ ಅನಾರೋಗ್ಯ ಮಾತ್ರ ಅಲ್ಲ, ಆಕೆ ಜೀವನದಿಂದಲೇ ಹೋಗಿರುವಂಥ ಸಂದರ್ಭ ಅದು. ಆದರೂ ಕೂಡ ಆ ಪರಿಸ್ಥಿತಿಯಲ್ಲಿ ಆಕೆ ಎಕ್ಸಾಮ್ ಬರೆದಿರುವಂಥದ್ದು, ಆಕೆ ಮನಸ್ಥಿತಿ ಹೇಗಿರ್ಬೋದು, ಜೊತೆಗೆ ನೀವು ಕೂಡ ಮಾತಾಡಿರ್ತೀರಾ, ಏನು ಆ ಸಂದರ್ಭದಲ್ಲಿ ಹೇಗಿದ್ಲು? ಅವಳಿಗೆ ತುಂಬ ಕೌನ್ಸಿಲಿಂಗ್ ಎಲ್ಲ ಮಾಡಿ, ಅವಳಿಗೆ ಮುಖ್ಯವಾಗಿ ನಮ್ಮ ಇದು ಯಾವುದು ಫೀಮೇಲ್ ಸ್ಟಾಫ್ ನಮ್ಮ ಅವಳ ಸ್ಟಾಫ್ಗಳನ್ನು ಅವರ ಮನೆಗೆಲ್ಲ ಕರೆದು ಅವಳನ್ನು ಕೊನೆಗೆ ಅವಳನ್ನು ತಂದು ನಮ್ಮ ಸ್ಟಾಫಿನ ಜೊತೆಯಲ್ಲಿ ಕೂತ್ಕೊಳಿಸಿಬಿಟ್ಟೆವು.
ಇಂಥ ಸಂದರ್ಭದಲ್ಲಿ ಮನೆಯಲ್ಲಿ ಬೇಡ, ಅವಳು ದುಃಖಿಸೋದು ಬೇಡ ಅಂತೇಳಿ ಅವಳನ್ನು ಕೊನೆ ಗಳಿಗೆಯಲ್ಲಿ ಅವಳು ನಮ್ಮ ಮನೆಯಲ್ಲಿ ಅವಳನ್ನು ಕೊಟ್ಟು ಈಗಲೂ ಈಗ ನಮ್ಮ ಸ್ಟಾಫಿನ ಒಂದು ಸಂಪರ್ಕದಲ್ಲಿ ಅವಳು ಇದ್ದಾಳೆ ಈಗಲೂ ಕೂಡ ಆ ಆಘಾತದಲ್ಲಿ. ಹಾಗೆ ಅದನ್ನೆಲ್ಲ ನಾವು ಯಥಾ ಪ್ರಕಾರ ಅದನ್ನೆಲ್ಲ ಹೇಳುವಂಥದ್ದಲ್ಲ, ಅದು ನಾವು ಅವಳ ಒಂದು ಪಾಲಕರ ಸ್ಥಾನಮಾನದಲ್ಲಿ ನಿಂತುಕೊಂಡು ಇದನ್ನು ಮಾಡಬೇಕು. ನಾನು ಹೇಳ್ತೇನೆ, ಆ ಹುಡುಗಿಗೆ ನಾನೊಬ್ಬ ಪಾಲಕನ ಸ್ಥಾನದಲ್ಲಿ ಇದ್ದುಕೊಂಡು, ತಂದೆ ಸ್ಥಾನದಲ್ಲಿ ಇದ್ದುಕೊಂಡು ನಾನು ಅವಳನ್ನು ಹಂತ ಹಂತವಾಗಿ ಮೇಲ್ದರ್ಜೆಗೆ ಕೊಂಡೋಗಬೇಕೆಂಬ ಆಸೆ ನನಗೆ ಇದೆ. ಸೊ ನೀವು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನೋಡ್ತೀರಿ, ನಿಮ್ಮ ಮಕ್ಕಳದಿ ನೋಡುವಂಥವ್ರು. ಸೊ ಒಬ್ಬೊಬ್ಬ ಮಕ್ಕಳು ಕೂಡ ಈ ಥರ ಸಾಧನೆ ಮಾಡಿದಾಗ ನಿಮಗೆ ಎಷ್ಟು ಖುಷಿಯಾಗುತ್ತೆ, ಎಷ್ಟು ಒಂದು ಖಂಡಿತ ಇಂಥ ಮಕ್ಕಳು ಸಾಧನೆ ಮಾಡುವಾಗ ಒಂದು ಮಕ್ಕಳಿಗೆ ಖುಷಿ ಆಗ್ತದೆ, ಮತ್ತು ತಂದೆ ತಾಯಿಗೆ ಖುಷಿ ಆಗ್ತದೆ, ಅವರ ಕುಟುಂಬದವರಿಗೆ ಖುಷಿ ಆಗ್ತದೆ. ಅದಕ್ಕಿಂತ ಇಮ್ಮಡಿಯಾಗಿ ನನಗಂತೂ ಭಾಳ ಸಂತೋಷ, ಖುಷಿ ಬರ್ತದೆ. ಯಾಕೆಂದರೆ ನನಗೂ ಕೂಡ ಸಾರ್ಥಕತೆ ಆಗ್ತದೆ. ನಮ್ಮ ಕೆಲಸ, ನಾವು ಪಡುವ ಕಷ್ಟ, ನಾವು ಮಾಡುವ ದಾನ ಧರ್ಮ, ಇದೊಂದು ಸಾರ್ಥಕತೆ ಆಗ್ತದೆ. ಹೀಗೆ ಆಗುವಾಗ ಇದು ನನಗೆ ಭಾಳ ಖುಷಿಯನ್ನು ಕೊಡ್ತಾ ಇದೆ. ಇದು ಅವರೆಷ್ಟು ಖುಷಿ ಪಡ್ತಾರೆ ಅದರ ಇಮ್ಮಡಿಯಾಗಿ ನಾನು ಖುಷಿ ಪಡ್ತೇನೆ ಎಂಬುದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇನ್ನೊಂದು ಆಳ್ವಾಸ್ ಬಗ್ಗೆ ನಾವು ಹೇಳಬೇಕಾಗಿದೆ, ಸರಿಸಾಟಿ ಯಾವುದೂ ಕೂಡ ಇಲ್ಲ. ಸೊ ಕೇವಲ ಶಿಕ್ಷಣ ಮಾತ್ರ, ನೀವು ಬೇರೆ ಆ್ಯಕ್ಟಿವಿಟಿ ಕೂಡ ತುಂಬ ಇಂಪಾರ್ಟೆನ್ಸ್ ಕೊಡುವಂಥವ್ರು. ಆದರೂ ಕೂಡ ನೀವು ಹೆಚ್ಚಾಗಿ ಎಲ್ಲ ಕಡೆ ಹೋಗಿ ಸಂಸ್ಕೃತಿಯನ್ನು ಉಳಿಸುವಂಥ ನಿಟ್ಟಾಗಿ ಕೆಲಸ ಮಾಡುವಂಥವ್ರು. ಅದರ ಮಧ್ಯೆ ಎಜುಕೇಷನಲ್ಲಿ ಕೂಡ ಈ ಥರ ಹೆಸರು ಬರ್ತಿರುವಂಥದ್ದು, ಈ ಸಂಸ್ಥೆ ಬಗ್ಗೆ ಜನಗಳಿಗೆ ಏನು ಹೇಳ್ತೀವಿ? ಏನು, ನಾವು ಕೇವಲ ಕಲಿಕೆಗೆ ಮಾತ್ರ ಒತ್ತು ಕೊಡೋದಲ್ಲ. ಕಲಿಕೆ ಎಂಬುದು ಹೇಗೆ ಇರಬೇಕು ಅಂತೇಳಿದರೆ, ಕಲಿಕೆ ಒಂದು ಕಲಿ ಸೂತ್ರದ ಅಡಿಯಲ್ಲಿ ಇರಬೇಕು. ಈಗ 10ನೇ ತರಗತಿಯವರೆಗೆ ಇರುವುದೇ ಕಲಿ ಸೂತ್ರ. ಇದು ಮುಂದುವರೆದ ಭಾಗವಾಗಿಯೂ ಅವರು ಕಲಿಕೆ ಆಗಲಿ ಪಠ್ಯೇತರ ಚಟುವಟಿಕೆ ಆಗಲಿ ಇದು ಅವಿಭಾಜ್ಯವಾಗಿ ತೆಗೆದುಕೊಳ್ಬೇಕು. ಕೇವಲ ಪಠ್ಯ ಮಾತ್ರ ಅಲ್ಲ, ಅದರಲ್ಲಿ ಕ್ರೀಡೆ, ಇನ್ನು ಸಾಂಸ್ಕೃತಿಕ, ಬೇರೆ ಬೇರೆ ಸಮಾಜದ ಪರಿಕಲ್ಪನೆ, ಬೇಕಾದಷ್ಟು ಮನಸ್ಸು ಕಟ್ಟುವ ಕೆಲಸ ಇದೆ. ಅದನ್ನು ಅವರು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು. ಅದು ನನಗೆ ಭಾಳ ಸಂತೋಷ. ಅದಕ್ಕಾಗಿ ವಿದ್ಯಾರ್ಥಿಗಳ ವಿನಂತಿ, ಪಠ್ಯದೊಟ್ಟಿಗೆ ಪಠ್ಯೇತರವಾದಂಥ ಚಟುವಟಿಕೆಗಳನ್ನು ತೆಗೆದುಕೊಳ್ಬೇಕು. ನಾವು ಅದಕ್ಕೆ ಭಾಳ ದೊಡ್ಡ ಸಹಕಾರ ಕೊಡ್ತೇವೆ. ನೀವು ಇದರಲ್ಲಿ ಅದ್ಭುತ ಮಾಡಬೇಕು ಎಂಬುದೇ ನಮ್ಮದು ಆಶಯ. ಸರ್, ಇನ್ನೊಂದು ದಿಶಾ ವಿಚಾರ ಬಿಟ್ಟು ಓವರಲ್ ಆಗಿ ಯಾವ ಥರ ರಿಸಲ್ಟ್ ಇದೆ, ಯಾರು ಎಷ್ಟು ಅಂಕ ಬಂದಿದೆ, ಯಾವ ಡಿಪಾರ್ಟ್ಮೆಂಟ್ ಯಾವ ಥರ ಮಾರ್ಕ್ಸ್ ಅಂತ? ಇದು ಇಡೀ ರಿಸಲ್ಟನ್ನು ಗಮನಿಸಿದರೆ ಬರುವಂಥ 10 ರ್ಯಾಂಕಿನಲ್ಲಿ 95 ರ್ಯಾಂಕು ಇವತ್ತು ಆಳ್ವಾಸಿನ ಪಾಲಿಗೆ ಇರುವುದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಇದರ ಒಟ್ಟಿಗೆ ಇಡೀ ರ್ಯಾಂಕನ್ನು ಹೇಳುವುದಾದರೆ ಇವತ್ತು 95% ಮೇಲೆ 687 ವಿದ್ಯಾರ್ಥಿಗಳಿದ್ದಾರೆ. 90% ಮೇಲೆ 1557 ವಿದ್ಯಾರ್ಥಿಗಳಿದ್ದಾರೆ. ಇನ್ನು 85% ಮೇಲೆ 1892 ಜನಗಳಿದ್ದುಕೊಂಡು ಇವರು ಇಡೀ ಇದೊಂದು ದಾಖಲೆ. ಇಷ್ಟು ಮಕ್ಕಳು ಒಂದು 85% ಮೇಲೆ ಒಂದು ವಿದ್ಯಾಸಂಸ್ಥೆಯಲ್ಲಿ 1892 ಜನ ಇರುವುದು ಬಹಳ ದೊಡ್ಡ ದಾಖಲೆಯನ್ನು ಮಾಡಿದೆ. ಇದರ ಜೊತೆಯಲ್ಲಿ ಇವತ್ತು ಗಣಿತ ವಿಷಯದಲ್ಲಿ 199 ಜನ, ಸಂಸ್ಕೃತದಲ್ಲಿ 122 ಜನ, ಬಿಸ್ನೆಸ್ ಸ್ಟಡೀಸ್ನಲ್ಲಿ 86, ಕಂಪ್ಯೂಟರ್ ಸೈನ್ಸ್ನಲ್ಲಿ 86, ಭೌತಶಾಸ್ತ್ರದಲ್ಲಿ 85, ಕನ್ನಡದಲ್ಲಿ 82, ಬೇಸಿಕ್ ಮ್ಯಾಥ್ಸ್ನಲ್ಲಿ 54, ಅಕೌಂಟೆನ್ಸಿಯಲ್ಲಿ 53, ಜೀವಶಾಸ್ತ್ರದಲ್ಲಿ 49, ಸಂಖ್ಯಾಶಾಸ್ತ್ರದಲ್ಲಿ 45, ಅರ್ಥಶಾಸ್ತ್ರದಲ್ಲಿ 36, ರಸಾಯನಶಾಸ್ತ್ರದಲ್ಲಿ 21, ಹಿಂದಿಯಲ್ಲಿ 13, ಎಲೆಕ್ಟ್ರಾನಿಕ್ಸ್ನಲ್ಲಿ 6, ಇಂಗ್ಲೀಷ್ನಲ್ಲಿ 3, ಸಮಾಜಶಾಸ್ತ್ರದಲ್ಲಿ 2, ರಾಜ್ಯಶಾಸ್ತ್ರದಲ್ಲಿ 1, ಅರೇಬಿಕ್ನಲ್ಲಿ 1, ಹೀಗೆ 100ಕ್ಕೆ 100 ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳು. ಇದರಲ್ಲಿ ಒಟ್ಟು ಲೆಕ್ಕ ಹೇಳೋದಾದರೆ 944 ಪೇಪರ್ ಇವತ್ತು 100ಕ್ಕೆ 100 ಮಾರ್ಕ್ ಬಂದದ್ದು. ಇದು ಕೂಡ ಒಂದು ರಾಜ್ಯದ ಭಾಳ ದೊಡ್ಡ ದಾಖಲೆ, ಒಂದು ವಿದ್ಯಾಸಂಸ್ಥೆಯದು. ಇದು ಕೂಡ ಭಾಳ ದೊಡ್ಡ ದಾಖಲೆ. ಹೀಗೆ 6 ವಿಷಯದಲ್ಲಿ 100ಕ್ಕೆ 100 ಮಾರ್ಕ್ ಬಂದವಳು ಒಬ್ಬಳಾದರೆ, 5 ವಿಷಯದಲ್ಲಿ 100ಕ್ಕೆ 100 ಮಾರ್ಕ್ ಬಂದವರು 4, ಮತ್ತು 4 ವಿಷಯದಲ್ಲಿ 100ಕ್ಕೆ 100 ಅಂಕ ಬಂದವರು 20 ಜನ, ಮತ್ತು 3 ವಿಷಯದಲ್ಲಿ 100ಕ್ಕೆ 100 ಬಂದವರು 66 ಜನ, 2 ವಿಷಯದಲ್ಲಿ 100ಕ್ಕೆ 100 ಅಂಕ ಬಂದದ್ದು 147 ಜನ, ಮತ್ತು 1 ವಿಷಯದಲ್ಲಿ 481 ಜನರಿಗೆ 100ಕ್ಕೆ 100 ಅಂಕ ಬಂದದ್ದು. ಇದು ಕೂಡ ಭಾಳ ದೊಡ್ಡ ಸಾಧನೆ. ಫಸ್ಟ್ ರ್ಯಾಂಕ್ ಬಂದಂಥವ್ರಿಗೆ ಏನಾದರೂ ಒಂದು ಘೋಷಣೆ ಮಾಡಿದ್ದೀರಾ ಸರ್? ಫಸ್ಟ್ ರ್ಯಾಂಕ್ ಬಂದಂಥ ಹುಡುಗಿಗೆ ನಾನು ಮಾಮೂಲಿನಂತೆ ಅವಳ ಇನ್ನು ಮುಂದಿನ ಇಡೀ ಭವಿಷ್ಯದ ವಿದ್ಯಾಭ್ಯಾಸಕ್ಕೆ ನಾನು 100ಕ್ಕೆ 100 ಅವಳ ಹಿಂದೆ ಪಾಲಕನಾಗಿ ಇದ್ದೇನೆ. ಅವಳು CA ಪ್ರೋಗ್ರಾಮ್ ಮಾಡೋಳು, BCom ವಿತ್ CA. ಅವಳಿಗೆ ಸಂಪೂರ್ಣ ಇಲ್ಲಿ 0 ಫೀಸ್ನಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅವಳು ವಿದ್ಯಾರ್ಜನೆ ಮಾಡಿಕೊಂಡು ಇನ್ನು ಇಡಲಿಕ್ಕೆ ಅವಕಾಶ ಕೊಡ್ತೇನೆ. ಹಾಸ್ಟೆಲಲ್ಲೂ ನಿಲ್ಲಲಿಕ್ಕೆ, ಅಲ್ಲೂ ಫುಡ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲವನ್ನೂ 100ಕ್ಕೆ 100 ಅವಳಿಗೆ ಕೊಡುವಂಥ ವ್ಯವಸ್ಥೆ ನಾನು ಮಾಡ್ತಾಯಿದ್ದೇನೆ. ಇದರೊಟ್ಟಿಗೆ ಅವಳಿಗೊಂದು ಹೆಚ್ಚುವರಿಯಾಗಿ ಒಂದು 3 ಲಕ್ಷ ರೂಪಾಯಿ
ನಾನು ಪ್ರಥಮ ರ್ಯಾಂಕ್ ಬಂದಕ್ಕೆ ಅವಳಿಗೆ ಒಂದು ನಗದು ರೂಪದಲ್ಲೂ ಕೊಡುವವನಿದ್ದೇನೆ. ಎಸ್, ಚೇರ್ಮನ್ ಹೇಳಿರೋ ಪ್ರಕಾರ ಕೇವಲ ಪಠ್ಯ ಮಾತ್ರ ಮುಖ್ಯ ಅಲ್ಲ, ಪಠ್ಯದ ಚಟುವಟಿಕೆ ಕೂಡ ತುಂಬ ಮುಖ್ಯ. ಜೊತೆಗೆ ಪ್ರತಿ ವರ್ಷ ಕೂಡ ಒಂದೊಂದು ಸಾಧನೆ ಮಾಡ್ತಾ ಇದೆ. ಮತ್ತಷ್ಟು ಸಾಧನೆ ಉತ್ತುಂಗಕ್ಕೆ ಈ ಆಳ್ವ ಸಂಸ್ಥೆ ಏರಲಿ ಅಂತ ಹೇಳ್ತಾ ಇಷ್ಟೊತ್ತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಮೂಡುಬಿದಿರೆ.